ಶಿವ ದೇವಾಲಯ. ಸುಮಾರು 25 ವರ್ಷಗಳಿಂದ ಹೀಗೆ ಉಂಟು ಅಂತ ಹೇಳ್ತಾರೆ. ಒಳಗೆ ಲಿಂಗ ಕೂಡ ಉಂಟು. ಯಾರಿಗೂ ಕೂಡ ಇದು ಗೊತ್ತಿಲ್ಲ. ತುಂಬ ವರ್ಷಗಳಿಂದ ಹಳೆಯ ಟೆಂಪಲ್. ಯಾರು ಕೂಡ ಇದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಮೊದಲ ಬಾರಿಗೆ ಮಾಡಿದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಮಿತ್ರರೇ, ಇದು ತುಂಬ ಹಳೆಯ ಲಿಂಗ, ಶಿವಲಿಂಗ. ಇದು 25 ವರ್ಷ ಅಂತ ಹೇಳ್ತಾರೆ ಇಲ್ಲಿಯವರು ಜನಗಳೆಲ್ಲ. 25 ವರ್ಷ ಅಂತ ಆಗಿದೆ ಅಂತ. ಪೂಜೆ ಯಾವುದೇ ಮಾಡ್ತಿಲ್ಲ, ಇದಕ್ಕೆ ಅಭಿಷೇಕ ಏನಿಲ್ಲ. ಎಷ್ಟು ವರ್ಷಗಳಿಂದ ಇದೇ ರೀತಿ ಉಂಟು ಇಲ್ಲಿ. ನೋಡಿ ಅಂತ ಯಾವ ರೀತಿ ಇದೆ ಅಂತ. ಅನ್ನ ಎಲ್ಲ ಬಿಸಾಡಿದ್ದಾರೆ ಜನಗಳು ಇಲ್ಲಿಂದ ಬಂದು. ಇದು ಆಗಿನ ಕಾಲದ ಲಿಂಗ, ತುಂಬ ವರ್ಷ ಹಳೆಯದಾದ ಲಿಂಗ.